ಪಳ್ಳಿನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಪಳ್ನೀರ್ನಲ್ಲಿರುವ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಗಳೂರು ಮಹಾನಗರ ಪಾಲಿಕೆಯ ನಗರ ಯೋಜನೆಯ ಅಧ್ಯಕ್ಷರಾದ ಪ್ರವೀಣ್ ಚಂದ್ರ ಆಳ್ವ ಅವರು ಮಾತನಾಡಿ, ಮಲಬಾರ್ ಗೋಲ್ಡ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಚರಿಸುತ್ತಿರುವುದು ಸಂತಸದ ವಿಚಾರ. ಮಕ್ಕಳನ್ನ ಸಮಾಜದ ಪ್ರಜೆಗಳನ್ನಾಗಿ ನಿರ್ಮಿಸುವವರು ಶಿಕ್ಷಕರು ಎಂದು ಹೇಳಿದ್ರು. ಇವತ್ತು ನಮ್ಮ ದೇಶದ ಪ್ರಪಂಚದಲ್ಲೇ ಒಂದು ಒಳ್ಳೆಯ ನಾಗರಿಕರನ್ನು ಮತ್ತೆ ಒಂದು ಒಳ್ಳೆಯ ಪ್ರಜೆಗಳನ್ನು ಮಾಡುವಂಥವರು ನಮ್ಮ ಶಿಕ್ಷಕರು. ಒಂದು ಕಲ್ಲನ್ನು ಮೂರ್ತಿಯ ರೂಪದಲ್ಲಿ ಮೂರ್ತಿ ಮಾಡಿ, ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಹೇಗೆ ಸಮಾಜದಲ್ಲಿ ಇರಬೇಕು, ಹೇಗೆ ನಡೆಯಬೇಕಂತ ತೋರಿಸಿಕೊಡುವಂಥವರು ನಮ್ಮ ಶಿಕ್ಷಕರು. ಇವತ್ತು ನಮ್ಮ ಕೈಯಿಂದ ಈ ಒಂದು ಶಿಕ್ಷಕರ ಒಟ್ಟಿಗೆ ಈ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಇಲ್ಲಿ ಕರೆದಿದ್ದೀರಿ, ಭಾಳ ಸಂತೋಷ. ಇವತ್ತು ನಾವು ಶಿಕ್ಷಕರನ್ನು ತಾಯಿಯ ರೂಪದಲ್ಲಿ ಹಾಗೆ ಗುರುವ ರೂಪದಲ್ಲಿ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮೊದಲ ತಾಯಿಯ ನಂತರದ ಸ್ಥಾನವನ್ನು ನಾವು ಶಿಕ್ಷಕರಿಗೆ ಕೊಡ್ತೇವೆ. ಯಾಕಂದರೆ ಅವರು ನಮ್ಮನ್ನು ಇಡೀ ಜೀವನವನ್ನು ಹೇಗೆ ಎದುರಿಸಬೇಕಂತ. ಆನಂತರ ಶಿಕ್ಷಕಿ ಪೂರ್ಣಿಮಾ ಆರ್.ಕೆ. ಭಟ್ ಅವರು ಮಾತನಾಡಿ, ಮಲಬಾರ್ ಗೋಲ್ಡ್ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಗೆ ಬೋಧಿಸುವುದು ಸುಲಭದ ಕೆಲಸವಲ್ಲ, ಅದರಲ್ಲೂ ನ್ಯೂನತೆಗಳಿರುವ ಮಕ್ಕಳಿಗೆ ಬೋಧಿಸುವುದು ಕಷ್ಟವೇ ಎಂದು ಹೇಳಿದ್ರು. ನಮ್ಮದು ವಿಶೇಷವಾದ ಶಿಕ್ಷಣ. ಈ ವಿಶೇಷವಾದ ಶಿಕ್ಷಣ ಅಂತ ಹೇಳೋದ್ರಲ್ಲಿ ಬಹಳ ಒಂದು ಮಹತ್ವವಾದಂತಹ ಅರ್ಥ ಇದೆ. ಏನಂತ ಇದು ಎಲ್ಲ ಶಿಕ್ಷಣ ಅಂತಲ್ಲ, ಇದರಲ್ಲಿ ವಿಶೇಷವಾದ ಮಗುವಿಗೆ ಯಾವ ನ್ಯೂನತೆಗಳಿವೆಯೋ ಅದನ್ನು ನೋಡ್ಬಿಟ್ಟು ಅದೇ ಪ್ರಕಾರ ನಾವು ಶಿಕ್ಷಣ ಕೊಡಬೇಕು. ಇದೇ ವೇಳೆ ಶಿಕ್ಷಕರಾದ ಡಾಕ್ಟರ್ ಬಿ ಬಾಲಕೃಷ್ಣ, ಪೂರ್ಣಿಮಾ ಆರ್.ಕೆ. ಭಟ್, ಶ್ರೀಧರ್ ಉಳ್ಳಾಲ್, ಮರ್ಸಿ ರೇಗೋ, ಕಾಲಿಸ್ಟಸ್ ಡೇಸಾ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಮಂಗಳೂರಿನ ಮಲಬಾರ್ ಗೋಲ್ಡ್ನ ಸ್ಟೋರ್ ಹೆಡ್ ಶರತ್ ಚಂದ್ರನ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.